ನಗರದೆಲ್ಲೆಡೆ ಒಳಚರಂಡಿ ವ್ಯವಸ್ಥೆ ತೀವ್ರ ಹದಗೆಟ್ಟಿದ್ದು ಕೋಟಿಗಟ್ಟಲೆ ಹಣ ಸುರಿದ್ರೂ ಸಮಸ್ಯೆ ಬಗೆಹರಿದಿಲ್ಲ ಎಂಬ ಸದಸ್ಯರ ಅಸಮಾಧಾನ ಆಕ್ರೋಶಕ್ಕೆ ಮಂಗಳವಾರ ನಡೆದ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆ ಸಾಕ್ಷಿಯಾಯಿತು. ಮೇಯರ್ ಜಯಾನಂದ ಆಂಚನ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಪಾಲಿಕೆ ವ್ಯಾಪ್ತಿಯ ಒಳಚರಂಡಿಯ ವ್ಯವಸ್ಥೆಯ ಬಗ್ಗೆ ಸದಸ್ಯರ ದೀರ್ಘಾವಧಿಯ ಚರ್ಚೆಯ ಜೊತೆಗೆ ಸ್ಮಾರ್ಟ್ ಸಿಟಿ ಅಮೃತ್ ಸೇರಿದಂತೆ ಹಲವು ಯೋಜನೆಗಳಡಿ ಒಳಚರಂಡಿಗಾಗಿ ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಲಾಗುತ್ತಿದ್ದರೂ ಹಲವು ವಾರ್ಡ್ಗಳಲ್ಲಿ ಇನ್ನೂ ಮನೆಗಳಿಗೆ ಒಳಚರಂಡಿ ಸಂಪರ್ಕವೇ ನೀಡಲಾಗಿಲ್ಲ ಎಂಬ ಆಕ್ರೋಶ ಸದಸ್ಯರಿಂದ ವ್ಯಕ್ತವಾಯಿತು. ಅಲ್ಲಿ ಏನು ಯೂರಿಯಾ ಸೋನಲ್ ಪೈಪ್ ಅಂದ್ರೆ ಹಳೆಯ ಪೈಪೇ ಈಗ ಕೂಡ ಇದೆ. ಹಾಗಾಗಿ ಮೊನ್ನೆ ಬಹಳಷ್ಟು ಸಮಸ್ಯೆ ನನ್ನ ವಾರ್ಡಲ್ಲಿ ಕೂಡ ಇತ್ತು. ಸಾರ್ವಜನಿಕರಿಗೆ ಸಾಕಷ್ಟು ಮಹಾನಗರ ಪಾಲಿಕೆ ಯಾಕಂದ್ರೆ ಈ ವಿನಾಯಕ ಸಭೆಗೆ ಇರುವಂತಹ ಕಾಲಘಟ್ಟದಲ್ಲಿ ನಮ್ಮ